DVGಯವರ ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 292. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಮೊಗನಾಲ್ಕು ನರನಿಗೆ ಅಂತೆಯೇ ನಾರಿಗಂಬಗೆಯೇ ಜಗಕ್ಕೆ ಕಾಣಿಪುದೊಂದು ಮನೆಯ ಜನಗೊಂದು ಸೊಗಸಿನೆಳಸಿಗೆ ಗೊಂದು ತನ್ನಾತ್ಮಕ್ಕಿನ್ನೊಂದು ಬಗೆಯೆಷ್ಟು ಮೊಗವಷ್ಟು ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯ ಮೇಲೆ ಜನ್ಮ ತಳೆದಿರುವ ಮನುಷ್ಯನು 4 ಮುಖವಾಡಗಳನ್ನು ಹೊಂದಿರುವ ಬಗ್ಗೆ ಈ ಕಗ್ಗದಲ್ಲಿ ಮಾನ್ಯ DVG ಅವರು ಚರ್ಚಿಸುತ್ತಾರೆ. ಮನುಷ್ಯನು ಹೊರ ಜಗತ್ತಿನ ನಡುವೆ ಬದುಕುವಾಗ ವ್ಯಕ್ತವಾಗುವ ಒಂದು ಬಗೆಯ ಮುಖ, ತನ್ನ ಸಂಸಾರ ಮನೆಯವರೊಂದಿಗೆ ಬದುಕುವಾಗ ತೋರಿಸುವ ಇನ್ನೊಂದು ಬಗೆಯ ಮುಖ, ಒಳ ಹೊರಗುಗಳ ನಡುವೆ ನಾಯಕ, ತಂದೆ, ಹೀಗೆ ಹಲವು ಪಾತ್ರಗಳಿಗೆ ಪರಕಾಯ ಪ್ರವೇಶ ಮಾಡುವುದರ ಮೂಲಕ ಆತನ ಮುಖದ ವ್ಯಕ್ತಿತ್ವ ಅನಾವರಣವಾಗ್ತದೆ. ಆದರೆ ಮುಖ್ಯವಾಗಿ ತನ್ನ ಮನಸ್ಸಿನೊಳಗೆ ತಾನು ಏನು ಎಂಬ ಭಾವವನ್ನು ಕಂಡುಕೊಳ್ಳುವ ಬಗೆಯ ಇನ್ನೊಂದು ಮುಖ, ಕೊನೆಯದಾಗಿ ಅವನ ಅಂತರಾತ್ಮಕ್ಕಾಗಿ ಇರುವ ಇನ್ನೊಂದು ಮುಖ. ಹೀಗೆ ಬದುಕಿನಲ್ಲಿ 7 ಬೀಳುಗಳ ನಡುವೆ ಸುಖ, ಸಂತೋಷ, ದುಗುಡ ಎಲ್ಲ ಕ್ಷಣಗಳೊಡನೆ ಹೊಯ್ದಾಟ ಮಾಡುತ್ತಾ ತನ್ನ 4 ಮುಖಗಳ ದರ್ಶನವನ್ನು ಮಾಡಿಕೊಳ್ಳುತ್ತಾನೆ. ತನ್ನ ಮನದ ಇಚ್ಛೆಯ ಅನುಸಾರವಾಗಿ ಬದುಕುವಾಗ 4 ಘಟ್ಟಗಳನ್ನು ದಾಟುತ್ತಾನೆ. ಸ್ವಾರ್ಥರಹಿತವಾದ ಬದುಕು ನಮ್ಮದಾಗಬೇಕು. ಆ ಮೂಲಕವೇ ಪರಮಾತ್ಮನನ್ನು ನೋಡುವ, ನಮ್ಮ ಆತ್ಮಕ್ಕೆ ಸಾರ್ಥಕತೆಯನ್ನು ತಂದುಕೊಳ್ಳುವ ಬಗೆಯನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಒಟ್ಟು 4 ಮುಖಗಳ ರೂಪದ ಅನಾವರಣವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ವ್ಯಕ್ತಪಡಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ.